ಕಾಸರಗೋಡು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಂಗಳಪಾಡಿ ಶಾಲೆಯ ಸಮೀಪದ ಕುಕ್ಕಾರು ಸೇತುವೆ ಬಿರುಕು ಬಿಟ್ಟಿದ್ದರೂ ಸಂಬಂಧಪಟ್ಟವರು ಇತ್ತ ಕಡೆ ಯಾವುದೇ ಗಮನ ಹರಿಸದೇ ಇರುವುದು ನಾಗರಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಹಳ ಪುರಾತನವಾದ ಈ ಸೇತುವೆ ಮೂಲಕ ಶಾಲಾ ವಿದ್ಯಾರ್ಥಿಗಳು, ವಾಹನಗಳು ಸೇರಿದಂತೆ ಸಾವಿರಾರು ಮಂದಿ ಸಂಚರಿಸ್ತಾ ಇದ್ದಾರೆ. ಕಳೆದ ವರ್ಷ ಟ್ಯಾಂಕರ್ ಲಾರಿ ಮಗುಚಿ ಈ ಸೇತುವೆಯ ಕೈಗಡಿಗಳು ಕುಸಿದು ಬಿದ್ದಿವೆ. ಆದರೆ ಕೆಲವೊಂದು ಕೈಗಡಿಗಳು ಉಳಿದುಕೊಂಡಿದ್ರೂ ಅದು ಕೂಡ ಅಪಾಯವನ್ನ ಆಹ್ವಾನಿಸುವ ರೀತಿಯಲ್ಲಿದೆ. ಪ್ರಯಾಣಿಕರಲ್ಲಿ ಭೀತಿ ಹುಟ್ಟಿಸುವ ಈ ಅಪಾಯಕಾರಿ ಸೇತುವೆಯನ್ನ ದುರಸ್ತಿಗೊಳಿಸಲು ಅಧಿಕಾರಿಗಳು ಇನ್ನೂ ಕ್ರಮ ಕೈಗೊಂಡಿಲ್ಲವೆಂಬುದಾಗಿ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಸೇತುವೆಯ ದುರಸ್ತಿಯ ಬಗ್ಗೆ ಹಲವು ಬಾರಿ ಸಂಬಂಧಪಟ್ಟವರಿಗೆ ದೂರನ್ನ ಸಲ್ಲಿಸಿದ್ರೂ ಯಾರೂ ಇತ್ತ ಕಡೆ ಗಮನ ಹರಿಸಿಲ್ಲವೆಂಬುದಾಗಿ ನಾಗರಿಕರು ದೂರುತ್ತಿದ್ದಾರೆ. ಈ ಸೇತುವೆಯು ರಾಷ್ಟ್ರಮಟ್ಟದ ಸುದ್ದಿಯಾಗುವುದಕ್ಕಿಂತ ಮುಂಚಿತವಾಗಿ ಸಂಬಂಧಪಟ್ಟವರು ಇತ್ತ ಕಡೆ ಗಮನ ಹರಿಸುವಂತೆ ನಾಗರಿಕರು ಮತ್ತೊಮ್ಮೆ ಆಗ್ರಹಿಸಿದ್ದಾರೆ.